ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ ವಚನ 7. ಸರ್ವೇಶ್ವರನಲ್ಲಿ ಭಯಭಕ್ತಿಯೇ ಜ್ಞಾನಕ್ಕೆ ಮೂಲ, ಮೂರ್ಖರಿಗಾದರೂ ಜ್ಞಾನ ಶಿಸ್ತು ಎಂದರೆ ತಾತ್ಸಾರ. ದೇವರಲ್ಲಿ ಯಾವಾತನು ಭಯಭಕ್ತಿಯಿಂದ ಜೀವಿಸುತ್ತಾನೋ ಅವನಲ್ಲಿ ಪವಿತ್ರಾತ್ಮರ ಜ್ಞಾನದ ಆತ್ಮರು ಅವನಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಇವತ್ತು ಅನೇಕ ಜನರು ಜ್ಞಾನಹೀನರಾಗಿ ಬುದ್ಧಿಹೀನರಾಗಿ ನಡೆದುಕೊಳ್ಳುತ್ತಿದ್ದಾರೆ. ಕಾರಣ ದೇವರನ್ನು ತಿರಸ್ಕರಿಸುವುದರಿಂದ ದೇವರು ಅವರ ಮನಸ್ಸಿನ ಆಲೋಚನೆಯಂತೆ ಮೂರ್ಖರಾಗಿ ಜೀವಿಸಲು ಬಿಟ್ಟಿದ್ದಾರೆ. ಇಂದು ದೈವ ಭಯ ನಮ್ಮೊಬ್ಬೊಬ್ಬರಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಕುಟುಂಬದಲ್ಲಿ ನೆಲೆಸುವ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು. ದೈವ ಭಯ ಜ್ಞಾನದ ಮೂಲ ಮಾತ್ರವಲ್ಲ, ಅದು ನಮಗೆ ಬಹಳ ಹೇರಳವಾದ ಆಶೀರ್ವಾದವನ್ನು, ಅಭಿಷೇಕವನ್ನು ತಂದುಕೊಡುತ್ತದೆ. ಪವಿತ್ರ ಗ್ರಂಥದಲ್ಲಿ ಇದಕ್ಕೆ ಒಂದು ಉದಾಹರಣೆ ವಿಮೋಚನ ಕಾಂಡ 1ನೇ ಅಧ್ಯಾಯ ವಚನ 17ರಲ್ಲಿ ನಾವು ನೋಡುತ್ತೇವೆ. ಆದರೆ ಅಸೂಲಗಿತ್ತಿಯರು ದೈವ ಭಕ್ತರು ಎಂಬುದಾಗಿ. ಈಜಿಪ್ಟಿನ ಅರಸ ಫರೋಹನು ಇಸ್ರಾಯೇಲರ ಜನಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ನೋಡಿ ಅವನು ಇಸ್ರಾಯೇಲರ ಹೆಣ್ಣು ಮಕ್ಕಳಿಗೆ ಹೆರಿಗೆ ಅಥವಾ ಪ್ರಸವ ಮಾಡುವಂಥ ನರ್ಸ್ ಅಥವಾ ಸೂಲಗಿತ್ತಿಯರು, ದಾದಿಯರು ಅವರನ್ನು ಕರೆದು ಈ ರೀತಿ ಎಚ್ಚರಿಕೆಯನ್ನು ಕೊಡುತ್ತಾನೆ. ನೀವು ಇಸ್ರಾಯೇಲರ ಹುಟ್ಟುವ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕು, ಹೆಣ್ಣು ಮಕ್ಕಳನ್ನು ಮಾತ್ರ ಉಳಿಸಬೇಕು, ಅವರ ಸಂತಾನ ಅಭಿವೃದ್ಧಿಯಾಗಬಾರದು ಎಂದು ಸೂಲಗಿತ್ತಿಯರಿಗೆ ರಾಜಾಜ್ಞೆಯನ್ನು ಹೊರಡಿಸಿರುತ್ತಾನೆ. ಆದರೆ ಈ ಸೂಲಗಿತ್ತಿ ಅಥವಾ ದಾದಿ, ಈ ನರ್ಸ್ಗಳು ದೈವ ಭಯಭಕ್ತಿ ಉಳ್ಳವರಾಗಿದ್ದರು. ಅವರು ದೈವ ಭಯಭಕ್ತಿ ಉಳ್ಳವರಾಗಿದ್ದ ಕಾರಣ ರಾಜನ ಆಜ್ಞೆಗಿಂತ ಮಿಗಿಲಾಗಿ ದೇವರ ವಾಕ್ಯಕ್ಕೆ ಅವರು ಭಯಪಟ್ಟರು. ಅವರು ಯಾವುದೇ ಕಾರಣಕ್ಕೂ ಇಸ್ರಾಯೇಲರಿಗೆ ಹುಟ್ಟುತ್ತಿದ್ದ ಗಂಡು ಮಕ್ಕಳನ್ನು ಕೊಲ್ಲುತ್ತಿರಲಿಲ್ಲ. ಇದನ್ನು ನೋಡಿದಂಥ ಅರಸನು ಕೋಪಗೊಂಡು ಆ ದಾದಿಯರನ್ನು ಕರೆದು ವಿಚಾರಣೆ ಮಾಡುವಾಗ ದೈವ ಭಯ ಜ್ಞಾನಕ್ಕೆ ಮೂಲ. ಆ ಸಮಯಕ್ಕೆ ಸರಿಯಾಗಿ ಆ ದಾದಿಯರು ಪವಿತ್ರಾತ್ಮರ ಜ್ಞಾನದಿಂದ ತುಂಬಿಸಲ್ಪಟ್ಟು ರಾಜನಿಗೆ ಈ ರೀತಿ ಹೇಳುತ್ತಾರೆ, ಅರಸರೇ, ಇಸ್ರಾಯೇಲರ ಹೆಣ್ಣು ಮಕ್ಕಳು ಈಜಿಪ್ಟಿನ ಹೆಣ್ಣು ಮಕ್ಕಳಂತೆ ಬಲಹೀನರಲ್ಲ, ಅವರು ಬಲಿಷ್ಠರಾಗಿದ್ದಾರೆ. ಹೆರಿಗೆ ಆಗುವುದಕ್ಕೆ ಮೊದಲೇ ಅವರು ಎದ್ದು ಕುಳಿತುಕೊಳ್ಳುವವರಾಗಿದ್ದಾರೆ. ಅವರ ಮುಂದೆ ನಾವು ಮಕ್ಕಳನ್ನು ಕೊಲ್ಲಲು ಸಾಧ್ಯವಾಗುತ್ತಿಲ್ಲ ಎಂದು ಜ್ಞಾನದಿಂದ ಅವರು ಉತ್ತರವನ್ನು ನೀಡಿ ರಾಜನ ಕೋಪಕ್ಕೆ ಗುರಿಯಾಗದಂತೆ ಸಂರಕ್ಷಣೆಯನ್ನು ಹೊಂದಿಕೊಂಡರು. ಈ ದಾದಿಯರ ದೈವ ಭಯಭಕ್ತಿಯನ್ನು ನೋಡಿದ ದೇವರು ಅವರ ಸಂತಾನವನ್ನು ಹೇರಳವಾಗಿ ಆಶೀರ್ವದಿಸಿದರು. ಇಂದು ಈ ಸಮಯದಲ್ಲಿ ಅರಸನ ಆಜ್ಞೆ ಇರಬಹುದು, ಕಾನೂನು ಹೇಳಬಹುದು, ಈ ಲೋಕದ ಆಜ್ಞೆಗಳಿಗಿಂತ ಮಿಗಿಲಾಗಿ, ಈ ಲೋಕದ ಆಚಾರ ವಿಚಾರಗಳು ಸಂಪ್ರದಾಯಗಳಿಗಿಂತ ಮಿಗಿಲಾಗಿ ಸಕಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ದೈವ ಭಯ ನಮ್ಮನ್ನು ಪವಿತ್ರಾತ್ಮರ ಸುಜ್ಞಾನದಲ್ಲಿ ಮುನ್ನಡೆಸಿ ಆಶೀರ್ವಾದ, ಆಯುಷ್ಯ, ಅಭಿಷೇಕ, ಅಂತಸ್ತು ಸಕಲವನ್ನು ತಂದುಕೊಡುತ್ತದೆ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್.